ಸೊನ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಕೊರೋನಾ ಇಂಜೆಕ್ಷನ್ ದೆತ್ತೊಂಡಲ ಕೊರೋನಾ ಸಿಕ್ಕುಪ್ಪುನ ಸಾಧ್ಯತೆ ಅಂಚಾದ ಕಡ್ಡಾಯ ಪರೀಕ್ಷೆ ತಲಪಾಡಿ ಚೆಕ್ ಪೋಸ್ಟುಡು ತನಿಖೆ ಕೊರೋನಾ ಪರೀಕ್ಷೆ ಪಿಂದೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮರವೂರು ಸಂಕುಡು ಎಲ್ಯಮಲ್ಲ ಗಾಡಿಲೆಗ್ ಸಂಚಾರಗೂ ಅವಕಾಶ ಒಡಿಪುದ ಲಂಡನ್ ಪ್ಲಾಜಾ ಕಾಂಪ್ಲೆಕ್ಸ್ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ಸಂಸ್ಥೆದ ಮಾಹಿತಿ ಕೇಂದ್ರ ಉದಿಪನ 25 ವರ್ಷದ ಬುಳ್ಳಿ ಪರ್ಬದ ಗೌಜಿಡು ಎಕ್ಕಾರ್ದ ವಿಜಯ ಯುವ ಸಂಗಮ ಮಲ್ಲ ಕಾರ್ಯಕ್ರಮ ವನ ಮಹೋತ್ಸವಕ್ಕೆ 10,000 ದೈಬುಳೆಪಾದು ವಿಶೇಷ ನರ್ಸರಿ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ಹೆಚ್ಚೊಂದುಂಡು. ಕೊರೋನಾ ಇಂಜೆಕ್ಷನ್ ದೆತ್ತೊಂಡಲ ಕೊರೋನಾ ಸೀಕುಪ್ಪುನ ಸಾಧ್ಯತೆ ಉಂಡು. ಅಂಚಾದ ಕಡ್ಡಾಯ ಪರೀಕ್ಷೆ ಮಲ್ಪೊಡಾತಂಡ. ಶಾಲಾ ಕಾಲೇಜ್ ಶುರುವಾಯಿ ನೀಡಿದವರ ದುಂಬತ್ತ ಜಾಗ್ರತೆ ವಹಿಸಿಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆರ. ತಲಪಾಡಿ ಚೆಕ್ ಪೋಸ್ಟ್ಡು ಶುಕ್ರವಾರ ಕೊರೋನಾ ಕೋವಿಡ್ ಪರೀಕ್ಷೆ ಮಲ್ಪುನೇನು ಪಿಂದೊನೆರೆ ಅಧಿಕಾರಿಲಿನ ಒಟ್ಟುಗು ಭೇಟಿ ಕೊರ್ದು ಆರ್ಪ ತೆರೆಯರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಶುಕ್ರವಾರ ತಲಪಾಡಿ ಚೆಕ್ ಪೋಸ್ಟ್ಡು ಕೊರೋನಾ ಪರೀಕ್ಷೆ ಬೊಕ್ಕ ಕೇರಳದಂಚಿಡ್ದು ಕುಡ್ಲಗ್ ಬರ್ಪುನಕ್ಲೆನ ಬಗೆಟ್ಟು ಪಿಂದೊನೆರೆ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರೇನ ಒಟ್ಟುಗೂ ಭೇಟಿ ಕೊರ್ದಿತ್ತೆರ. ಕಾಸರಗೋಡುರ್ದು ಜನ ಹೆಚ್ಚ ಬರೊಂದುಲ್ಲೆರ. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಪಾಸಿಟಿವ್ ಹೆಚ್ಚೊಂದುಂಡು. ಅಂಚದು ಪೂರ ಪಿಂದೊಂಡ್ರೆ ಬೈದ. ಕೊರೋನಾ ಇಂಜೆಕ್ಷನ್ ದೆತ್ತೊನ್ನಕ್ಲೆಡ್ಲ ಕೊರೋನಾ ಸೀಕುಪ್ಪುನ ಸಾಧ್ಯತೆ ಇತ್ತದು ದೆತ್ತ ಪರೀಕ್ಷೆನು ಕಡ್ಡಾಯವಾದ ಮಲ್ಪುಡಾತಂಡ. ಆತೆಯತ್ತು ಕಾಸರಗೋಡುರ್ದು ರೈಲುಡ್ಲ ಜನ ಬರೊಂದಿತ್ತದು ಅವುಲ್ಲ ಪರೀಕ್ಷೆ ಮಲ್ಪುಡಾತನಂದು ಜಿಲ್ಲಾಧಿಕಾರಿ ಪಂಡೆರ. ಶಾಲಾ ಕಾಲೇಜುಲು ಶುರುವಾದಿತ್ತದು ವಿದ್ಯಾರ್ಥಿಲಿನ ರಕ್ಷಣೆದಾದಿಟ್ಟಿಡು ಹೆಚ್ಚಿಗೆ ಜಾಗ್ರತೆ ವಹಿಸುಡಾತನಂದು ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂಡೆರ. ಡಿಸಿಪಿ ಹರಿರಾಮ್ ಶಂಕರ್, ಒತ್ತು ವಿಭಾಗಾಧಿಕಾರಿ ಮದನ್ ಮೋಹನ್, ಜಿಲ್ಲಾ ಆರೋಗ್ಯ ಮುಖ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಿಶೋರ್, ತಹಶೀಲ್ದಾರ್ ಗುರುಪ್ರಸಾದ್, ಟಿಎಚ್ಒ ಡಾಕ್ಟರ್ ಸುಜಯ್ ಭಂಡಾರಿ, ವೈದ್ಯಾಧಿಕಾರಿಗಳು, ಹೊಸ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಟ್ಟಿಗಿತ್ತೆರ. ಎರಡನೇ ವೇವ್ ಬಂದಾಗ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಕೇರಳದಲ್ಲಿ ಕೇಸಸ್ಗಳು ಜಾಸ್ತಿ ಬರ್ತಾ ಇರೋದು. ಅದು ದಟ್ ಕ್ಯಾನ್ ಬಿ ಒನ್ ಆಫ್ ದ ರೀಸನ್ಸ್. ಅದನ್ನ ಏನಿದೆ ಅನ್ನೋದನ್ನು ನಾವು ಕೂಡ ಹೊರಗಡೆ ನೋಡಬೇಕಾಗಿರುತ್ತೆ. ಬಟ್ ಗಡಿ ಭಾಗದೊಳಗಡೆ ಈಗ ಕಾಸರಗೋಡಲ್ಲಿ 14% 13% ಇದೆ. ಸಮ್ಮೇರ್ ಅದಕ್ಕೆ ಒಂದು ಲಿಂಕ್ ಇರುವಂಥದ್ದಂತೂ ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಧಾರ್ಮಿಕ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಮತ್ತು ಬೇರೆ ರೀತಿಯ ಗ್ಯಾದರಿಂಗ್ಸ್ ಆಗಿರ್ಬೋದು, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಕೂಡ ಭಾಳಷ್ಟು ಜನ ಮಾಸ್ಕನ್ನು ಸರಿಯಾಗಿ ಹಾಕ್ಕೊಳ್ಳದೆ ಗ್ಯಾದರಿಂಗಲ್ಲಿ ಅನ್ನೆಸರಿಯಾಗಿ ಪಾರ್ಟಿಸಿಪೇಟ್ ಮಾಡೋದು ಇವೆಲ್ಲ ಇದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಎನ್ಫೋರ್ಸ್ಮೆಂಟಲ್ಲಿ ಕೂಡ ನಾವು ಸೀರಿಯಸ್ ಆಗಿ ಮಾಡಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳಲ್ಲಿ ಏನು ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದ ನಡುವೆ ಡಿಸ್ಟೆನ್ಸ್ಗಳಿತ್ತು, ಕೆಲವೊಂದು ಏನು ವ್ಯಾಕ್ಸಿನೇಷನ್ ತಗೊಂಡವರಿಗೆ ಮತ್ತು ಆರ್ಟಿಫಿಷಿಯಲ್ ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮರವೂರು ಸಂಕದ ರಿಪೇರಿ ಕಾಮಗಾರಿನ ಮುಗ್ರೋಡಿ ಕನ್ಸ್ಟ್ರಕ್ಷನ್ ದಕುಲು ಮುಗಿತದಿತ್ತು. ಗುರುವಾರ ಬೆಂಗಳೂರು ಬತ್ತಿನ ಇಂಜಿನಿಯರ್ಲೆನ ಕೂಟ ಸಂಕದ ತಾಂಕೊನ್ನ ಸಾಮರ್ಥ್ಯನೂ ಪರೀಕ್ಷೆ ಮಲ್ತದು ತೆರೆದೇರ. ಅಂಚದು ಶುಕ್ರವಾರ ಮಧ್ಯಾಹ್ನದ್ದು ಎಲ್ಯಮಲ್ಲ ಗಾಡಿಲೆಗ್ ಸಂಚಾರಗೂ ಅವಕಾಶ ಮಲ್ತು ಕೊಡ್ತಲು. ಕುಡ್ಲಡ್ದು ಬಜ್ಪೆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗೂ ಮಾರ್ಗ ಜೋಡ್ಸಾವ್ನ ಮರವೂರು ಸಂಕ ಬಿಚ್ಚಿದು ಅವಿನು ಕುಡ ಸರಿಮಲ್ಪನ ಕಾರ್ಯ ಮುಗಿದಿತ್ತದು. ಬೆಂಗಳೂರು ಬತ್ತಿನ ಗಿಡೇನ ತೆರಿನ ಕುಲು ಸಂಕದ ತಾಂಗ್ ಸಾಮರ್ಥ್ಯ ಪರೀಕ್ಷೆ ನಡಪಾದಿರ. ಇತ್ತೆ ಸಂಕ ಸಂಚಾರಗೂ ಯೋಗ್ಯವಾದುಂಡು ವರದಿ ಕೊರ್ ನೀಡಿದವ್ರ ಶುಕ್ರವಾರ ಮಧ್ಯಾಹ್ನ ರಡ್ಡರೆಡ್ದ ಬೊಕ್ಕ ಎಲ್ಯ ಮಲ್ಲ ಗಾಡಿಲೆಗ್ ಸಂಚಾರಗೂ ಅವಕಾಶ ಮಲ್ತು ಕೊಡ್ತೇರ. ಸಂಚಾರ ಶುರುವಾಯಿ ನೀಡಿದವ್ರ ಊರ್ದಕ್ಲೆಗ್ ಸಮಾಧಾನ ಆತಂಡ. ಸಂಕ ಜಗ್ಗಿ ನೀಡಿದವ್ರ ಈ ಮಾರ್ಗೊಡೆ ಪೋಪುನಕ್ಲೆಗ್ ಜಿಲ್ಲಾಡಳಿತ ಬದಲ್ ವ್ಯವಸ್ಥೆ ಮಲ್ತು ಕೊಡ್ದಿತ್ತಂಡ. ಜನಕ್ಕಲು ಸುತ್ತು ಮಾರ್ಗೊಡೆ ಪೋವಡಿತ್ತಂಡ. ರಿಪೇರಿ ಕಾಮಗಾರಿನ ಮುಗ್ರೋಡಿ ಕನ್ಸ್ಟ್ರಕ್ಷನ್ಗೂ ಕೊರ್ದಿತ್ತಂಡ. ರಬಸಡು ನಡಪಾಯಿನ ರಿಪೇರಿ ಕಾರ್ಯ ಒಂದು ತಿಂಗೊಲ್ದ ಉಲಾಯಿ ಮುಗಿದಂಡ. ಬೆಂಗಳೂರು ಬತ್ತಿನ ಇಂಜಿನಿಯರ್ಲು ಗುರುವಾರ ಸಂಕದ ತಾಂಗೊನ್ನ ಸಾಮರ್ಥ್ಯದ ಪರೀಕ್ಷೆ ನಡಪಾದಿತ್ತೆರ. ಇದು 68ರಲ್ಲಿ ನಿರ್ಮಾಣ ಆಗಿತ್ತು. 1968 ನಿರ್ಮಾಣ ಆಗಿ ನಾವೆಲ್ಲ ಮೊದಲು ಹಿಂದೆ ಎಲ್ಲ ಬಸ್ ಬಂದು ಇಲ್ಲಿ ನಿಲ್ತಿತ್ತು, ಆಚೆ ದೋಣಿಯಲ್ಲಿ ಹೋಗಿ ಆಚೆ ಬಸ್ಸಿಗೆ ಹೋಗ್ತಾ ಇದ್ದು. ಬಹುಶಃ ಮೊನ್ನೆ ಕೆಲವು ದಿನ ನಾವು ಹಾಗೆ ಆಗ್ತಾ ಇತ್ತು. ಈಗ ಇಲ್ಲಿಂದ ಕೆಲವರು ಈಚೆ ಬಂದು ನಿಂತು
ಆಚೆ ನಡ್ಕೊಂಡು ಹೋಗ್ತಿದ್ರು, ಆಚೆ ಬಂದು ನಿಂತು ಈಚೆ ನಡ್ಕೊಂಡು ಬರ್ತಾಯಿದ್ರು. ಇವತ್ತು ಮೊನ್ನೆ 15/6/2021 ಮಧ್ಯರಾತ್ರಿ 2:30 ಸಮಯದಲ್ಲಿ ಮಂಗಳೂರಿನ ಅತಿವೃಷ್ಟಿ ಭಾರಿ ಜೋರು ಮಳೆ ಬಂದು ಬಿರುಗಾಳಿ ಬಂದಾಗ ಇದು ರಸ್ತೆ ಸ್ವಲ್ಪ ಸಿಂಕೇಜ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು ನನಗೆ. ಬಹುಶಃ ನಾನು 2:30 ಗಂಟೆ ರಾತ್ರಿಗೆ ನಾನು ಯಶವಂತ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಇಲ್ಲಿದ್ದೆವು. ಮತ್ತು ಕೂಡಲೇ ಪೊಲೀಸ್ ಇಲಾಖೆಗೆಲ್ಲ ಫೋನ್ ಸಂಪರ್ಕ ಮಾಡಿ ಪೊಲೀಸ್ ಇಲಾಖೆಯಿಂದೆಲ್ಲ ಬಂದೋಬಸ್ತು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಈಗ ಬಹುಶಃ ಈ ಒಂದು 2.5 ಅಡಿಗಳಷ್ಟು ಕುಸಿತ ಕಂಡಂಥ ಈ ಒಂದು ಸೇತುವೆಯನ್ನು ಈಗಾಗಲೇ ತ್ವರಿತಗತಿಯಲ್ಲಿ ನಮ್ಮ PWD ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಿ ಸೇತುವೆ ಪುನಃಸ್ಥಾಪನೆಗೆ ಮುಂದಾಗಿ ಸರ್ಕಾರದ ಗಮನಕ್ಕೆ ತಂದು ತಾಂತ್ರಿಕ ತಜ್ಞರನ್ನು ಸಂಪರ್ಕಿಸಿ ಸಮರೋಪಾದಿಯಲ್ಲಿ ಸೇತುವೆ ಪುನಃ ಸ್ಥಾಪನೆಗೆ ಹಂತವಾಗಿ ಕ್ರಮ ಕೈಗೊಂಡು ಇದೀಗ ಈ ಸೇತುವೆಯಲ್ಲಿ ಓಡಾಡ್ಬೋದು, ದೊಡ್ಡ ವಾಹನಗಳು ಸಹ ಓಡಾಡ್ಬೋದು ಅಂತೇಳಿ ನಮಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಯಥಾಸ್ಥಿತಿಗೆ ಇದು ಬಂದಿದೆ. ನಮ್ಮ ಈ ಸೇತುವೆಯ ಸ್ಥಾಪನೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತಾಂತ್ರಿಕ ತಜ್ಞರಾದ RK ಜೈಗೋಪಾಲ್ ಇವರು IRC BSS ಅಪೆಕ್ಸ್ ಕಮಿಟಿ ಸದಸ್ಯರು ಹಾಗೂ B8 ಕಮಿಟಿ IRC ಸದಸ್ಯರು ಬೆಂಗಳೂರವರ ಸಲಹೆ ಮೇರೆಗೆ PIER ನಂಬರ್ 8ರಲ್ಲಿ ಉಂಟಾಗಿದ್ದ ಕುಸಿತವನ್ನು ಯಥಾಸ್ಥಿತಿಗೆ ತರಲು ಮುಂಗಾರಿನ ನಿರಂತರ ಮಳೆ ನದಿಯ ಪ್ರವಾಹದ ಪರಿಸ್ಥಿತಿಯಲ್ಲಿಯೂ ಈ PWD ಇಲಾಖೆ ಇಂಜಿನಿಯರ್ಗಳು ರಾತ್ರಿ ಹಗಲು ಈ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಏನು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಗುತ್ತಿಗೆದಾರರಿದ್ದಾರೆ ಅವರನ್ನು ಹಿಡ್ಕೊಂಡು ಇವತ್ತು ರಾತ್ರಿ ಹಗಲು ಇವಾಗ ಈ ಟೆಕ್ನಿಕಲ್ ಅಡ್ವೈಸರ್ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡಲಿಕ್ಕೆ ಒಳ್ಳೆಯದು ಅನುಭವ ಇದ್ದರೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ನಮ್ಮ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಒಬ್ಬ ಗುತ್ತಿಗೆದಾರ ಇಂಜಿನಿಯರ್ ಆಗಿರುವುದರಿಂದ ಅದನ್ನು ಅಷ್ಟೇ ಬೇಗನೆ ಅರ್ಥ ಮಾಡಿಕೊಂಡು ಏನು ಹೇಳಿದ್ದಾರೆ ಆ ರೀತಿಯಾಗಿ ಕೆಲಸವನ್ನು ಪೂರೈಸಿ ಇವತ್ತೀಗ ಏನೇನು ಇದಕ್ಕೆ ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲವನ್ನು ಮಾಡಿ ಇವತ್ತು ಈ ಜನರ ಆಚೆ ಹೋಗಲಿಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇರ್ಬೋದು, ಬೇರೆ ಬಜ್ಪೆ ಉಳಿದಂಥ ಗಿಟಿಲಿಗೆ ಹೋಗಲಿಕ್ಕೆ ಮಂಗಳೂರಿಗೆ ಹೋಗುವಂಥವರೆಲ್ಲರಿಗೆ ಇವತ್ತು ಸುಲಲಿತವಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಭಾಳ ಸಂತೋಷ ಆಗಿದೆ. ಇನ್ನು ಜನರು ಇಲ್ಲದೆ ಓಡಾಡ್ಬೋದು. ಆ ನಿಟ್ಟಿನಲ್ಲಿ ಜನರಿಗೆ ಸ್ವಲ್ಪ ದಿನ ಆದಂತಹ ತೊಂದರೆಗೆ ಖಂಡಿತವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತಾ ಬೇಸರ ವ್ಯಕ್ತಪಡಿಸುತ್ತಾ ಇದು ಪ್ರಕೃತಿ ಮುನಿದಾಗ ನಾವೇನು ಮಾಡಲಿಕ್ಕೆ ಆಗಲ್ಲ. ಪ್ರಕೃತಿ ಮುನಿದಿದೆ. ಆದ್ದರಿಂದ ಇದು ಯಾರದೇ ದೋಷ ಅಲ್ಲ, ಯಾರದೇ ತಪ್ಪಿಲ್ಲ ಇದರಲ್ಲಿ. ಆದ್ದರಿಂದ ಪ್ರಕೃತಿಯಿಂದಾಗಿ ಇದಾಗಿದೆ. ಆದರೆ ಇದನ್ನು ಪ್ರಕೃತಿಯನ್ನು ಮೆಟ್ಟಿ ನಿಲ್ಲಬಲ್ಲಂಥ ತಂತ್ರಜ್ಞರು ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಜೈಗೋಪಾಲ್ ರವರು ಒಂದು ಸಾಕ್ಷಿ. ರಾಜ್ಯ ವಿಧಾನಸಭೆತ ಎದುರು ಪಕ್ಷ ನಾಯಕಿ ಸಿದ್ದರಾಮಯ್ಯರು ಅರೆನ ಕರ್ತವ್ಯ ತಾನಮಾನ ಅರ್ಥ ಮಲ್ತೊನೊಂದೇ ಬುದ್ಧಿಭ್ರಮೆ ಆಯ್ನಂಚ ಒಟ್ರಾಸಿ ಪಾತ್ರೊಂದುಲ್ಲಿருந்து ರಾಜ್ಯ ಬಿಜೆಪಿ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ದೂರ್ದೆರ ಆರು ಕುಡ್ಲಡು ಶುಕ್ರವಾರ ಸುದ್ದಿಗಾರರ ಪಾತಿರಿಯರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ರಾಜ್ಯ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ಶುಕ್ರವಾರ ಕುಡ್ಲಡು ಸುದ್ದಿಗಾರರ ಪಾತಿರ್ದು ಮಾಜಿ ಮುಖ್ಯಮಂತ್ರಿ ಆದಿತ್ತದು ಅರೆನ ತಾನಮಾನ ಅರ್ಥ ಮಲ್ತೊನಂದೆ ತನ್ನ ಕರ್ತವ್ಯದ ಬಗೆಟ್ಟು ತೆರಿಯಂದೆ ಬುದ್ಧಿಭ್ರಮೆ ಆಯ್ನಂಚ ರಾಜ್ಯ ಎದುರು ಪಕ್ಷದ ನಾಯಕಿ ಸಿದ್ದರಾಮಯ್ಯರು ಪಾತಿರೊಂದುಲ್ಲಿருந்து ದೂರಿಯರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯರನ ಬಗೆಟ್ಟು ಗುಮನ ಕೊರೊಂದಿಜ್ಜರು. ಅಂಚನ ಸಿದ್ದರಾಮಯ್ಯರು ರಾಜಕೀಯ ಭವಿಷ್ಯ ನಿಘಂಟಿಜ್ಜಂದೆ ದಾನೆ ಮಲ್ಪು ನಿಂದು ತೋಜೊಂದಿಜ್ಜಿ ಅಂಚಾದು ಒಟ್ರಾಸಿ ಪಾತಿರೊಂದುಲ್ಲಿருந்து ಗಣೇಶ್ ಕಾರ್ಣಿಕ್ ಪಂಡಿರ. ಅನುವಂಶೀಯತೆ ಹೇಳುವಂಥದ್ದನ್ನು ಅವರ ಕುಟುಂಬಕ್ಕೆ ಅನ್ವಯ ಮಾಡಿಕೊಂಡು ಅವರ ಕುಟುಂಬದಲ್ಲಿ ನಡೆದಿರುವಂಥ ಘಟನೆಗಳನ್ನು ಮುಂದಿಟ್ಟುಕೊಂಡು ಬಹುಶಃ ಅದಕ್ಕೆ ಅನುವಂಶೀಯತೆ ಕಾರಣ ಆಗಿರ್ಬೋದಾ, ಅವರಿಂದ ಅವರ ಮಕ್ಕಳಿಗೆ ಈ ಎಲ್ಲ ಸಂಗತಿಗಳು ಹೋಗಿರ್ಬೋದಾ. ಯಾಕಂತ ಹೇಳಿದರೆ ಅವರ ಒಬ್ಬ ಪುತ್ರ ವಿದೇಶದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಸಾವನ್ನಪ್ಪಿದ್ರು. ಅದರ ಬಗ್ಗೆ ನಮ್ಮೆಲ್ಲರಿಗೂ ವಿಷಾದವಿದೆ. ಆ ವಿಷಯವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಆ ಸಾವಿನ ಹಿಂದೆ ಅನುವಂಶೀಯತೆ ಇದೆಯಾ ಹೇಳುವಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಅದನ್ನು ಇಟ್ಕೊಂಡು ಬಹುಶಃ ಇವತ್ತು ಅದನ್ನು ಹೇಳ್ತಾ ಇದ್ದಾರೆ, ಎಲ್ರಿಗೂ ಅದನ್ನು ಅನ್ವಯ ಆಗುವಾಗ ಮಾಡ್ತಾರೆ ಅಂತ ಕಾಣ್ತದೆ. ಮೊನ್ನೆ ತುಮಕೂರಿನಲ್ಲಿ ಕಾಂಗ್ರೆಸ್ನ ಒಂದು ವಿಭಾಗೀಯ ಮಟ್ಟದ ಸಭೆ, ಸುಮಾರು 6-7 ಜಿಲ್ಲೆಗಳ ಸಭೆ ನಡೀತು. ಆ ಸಭೆಯಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಭಾರಿಗಳಾಗಿ ಬಂದ ಸುರ್ಜೇವಾಲ ಅವರು ಇವರನ್ನು ಹೊರಗಿಟ್ಟು ಸಭೆ ನಡೆಸಿದರು. ನೀವೇ ಅರ್ಥ ಮಾಡಿಕೊಳ್ಳಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ಒಂದು ವಿಭಾಗ ಮಟ್ಟದ ಕಾಂಗ್ರೆಸ್ನ ಸಭೆಯಲ್ಲಿ ಇಲ್ಲಿ ಬಂದಿರುವಂಥ ಪ್ರಭಾರಿ ಅವರನ್ನು ಹೊರಗಿಟ್ಟು ಸಭೆ ನಡೆಸ್ತಾರೆ ಅಂತ ಹೇಳಿದರೆ ಸಹಜವಾಗಿ ಅವರಿಗೆ ಆತಂಕದ ಕಾರಣ ಆಗಿದೆ. ಅದರಿಂದ ಬುದ್ಧಿ ಭ್ರಮಣೆ ಆಗಿರ್ಬೋದು ಅಂತ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನ ಒಳಗೆ ಸಾಕಷ್ಟು ಗೊಂದಲ ಇದೆ. ರಾಷ್ಟ್ರ ಮಟ್ಟದಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ, ಬೀಗ್ಲಲ್ಲಿ ಹೊರಗಿರುವಂಥವರು.
ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರುವವರು 22 ದಿನ ತಿಹಾರ್ ಜೈಲಲ್ಲಿದ್ದವರು ತಮ್ಮ ಹಿಂಬಾಲಕರಿಂದ ಬೋಪರಾಕ್ ಹಾಕಿಸಿಕೊಂಡು ಸಿದ್ದರಾಮಯ್ಯನೇ ಮುಂದಿನ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ತಾಟಿನಲ್ಲಿ ಹೆಗ್ಗಣ ಸತ್ತು ಬಿದ್ದಿರುವಾಗ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ್ದೇನೆ. ಆ ಪರಿಹಾರದ ಬಗ್ಗೆ ಒಂದಷ್ಟು ಏನಾದರೂ ಚಟುವಟಿಕೆ ಮಾಡಿದ್ದೇನೆ. ಇವತ್ತು ಈ ರೀತಿಯ ಕೀಳುಮಟ್ಟದ ಇತರರ ಬಗ್ಗೆ ಕಮೆಂಟ್ ಮಾಡ್ತಿರುವಂಥದ್ದು ಬಹುಶಃ ಆ ಬುದ್ಧಿಭ್ರಮಣೆಯ ಒಂದು ಕಾರಣ ಅಂತ ಅಂದ್ಕೊಳ್ತೀನಿ ನಾನು. ಕುಡ್ಲಾ ಮಹಾನಗರ ಪಾಲಿಕೆದ ಹೊಸಬೆಟ್ಟು ವಾರ್ಡ್ ಸದಸ್ಯರು ವರುಣ್ ಚೌಟ ಗುರುವಾರ ಪಾಲಿಕೆದ ಸಭೆ ನಡಪನಾಗ ತುಳು ಬಾವುಟದ ಶಾಲ್ ಪಾಡ್ದು ಕುಲ್ಲುದು ಗುಮನವೈತುದೇರೋ ತುಳು ಲಿಪಿಟ್ಟು ಮಹಾನಗರ ಪಾಲಿಕೆದ ಬೋರ್ಡ್ ಪಾಡುಡುಂದು ಆರು ಪಾಲಿಕೆದ ಕಮಿಷನರ್ ಅಕ್ಷಯ ಶ್ರೀಧರ್ರಿಗೂ ಒತ್ತಾಯ ಮಲ್ತೇರೋ. ಕುಡ್ಲಾ ಮಹಾನಗರ ಪಾಲಿಕೆಡು ಗುರುವಾರ ನಡೆತಿನ ಸಭೆಟ್ಟು ಹೊಸಬೆಟ್ಟು ವಾರ್ಡ್ದ ಕಾರ್ಪೊರೇಟರ್ ಅರುಣ್ ಚೌಟ ತುಳು ಬಾವುಟದ ಶಾಲ್ ಪಾಡ್ದು ಕುಲ್ಲುದು ತುಳು ಲಿಪಿಟ್ಟು ಮಹಾನಗರ ಪಾಲಿಕೆ ಬೋರ್ಡ್ ಪಾಡರೆ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ರೆಗ್ ಭಿನ್ನೈತೊಂಡೆರೋ. ತುಳು ಭಾಷೆನು ಸಂವಿಧಾನದ ಎನ್ಮನೆ ಪರಿಚಯದೊಡು ಸೇರಾರೆ ಪಾಕ ವರ್ಷಲಿಡ್ದು ಒತ್ತಾಯ ಉಂಡು ಆಂಡ ಒಂದು ಸಾಧ್ಯ ಆತಜಿ ಅಂಚಾದ ಮಹಾನಗರ ಪಾಲಿಕೆ ಈ ಬಗೆಟ್ ರಾಜ್ಯ ಸರ್ಕಾರಗೂ ಒತ್ತಾಯ ಮಲ್ಪಡುಂದು ಆರಕೆ ನೊಂಡೆರೋ. ರಾಜ್ಯ ಸರ್ಕಾರದ ವಿಶೇಷ ಒಪ್ಪಿಗೆ ದೆತ್ತೊಂದು ಮಹಾನಗರ ಪಾಲಿಕೆ ಮುಖ್ಯ ನಾಮಫಲಕ ಪುರಭವನ ಪಾಲಿಕೆದ ಒತ್ತು ಆಫೀಸ್ಲಿಡ್ ಸರ್ಕಾರಿ ಬೊಕ್ಕ ಖಾಸಗಿ ಆಫೀಸ್ ಅಂಗಡಿಲಿಡ್ ಮಾತ ಪುದರದ ಬೋರ್ಡ್ ಪಾಡ್ನಾಗ ಕನ್ನಡದ ಒಟ್ಟುಗೂ ತುಳು ಲಿಪಿಟ್ಲ ಕಡ್ಡಾಯವಾದ ಬೋರ್ಡ್ಗಳು ಸುಡುಂದು ವರುಣ್ ಚೌಟ ಒತ್ತಾಯ ಮಲ್ತಿದಿರೋ. ಲೋಕುಡು ಬೇಲೆ ಏತ ಉಂಡು ಆ ಮಾತ ಬೇಲೆಲೆಡು ಮನಸ್ಸಿಗೂ ಶಕ್ತಿನ ದಿಂಜಾವನ ಬೇಲೆ ಪಂಡ ಅವು ಕಲ್ಪಾವನಕ್ಲಿನ ಬೇಲೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಮುಖ್ಯಸ್ಥರು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಪಂತೆರ ಶಕ್ತಿನಗರದ ಶಕ್ತಿ ಎಜುಕೇಷನ್ ಬರೋ ಸಂಸ್ಥೆಡು ನಡತಿನ ಮೂಜಿ ದಿನತ ಕಲ್ಪಾವನಕ್ಲಿನ ಪರಿಣಾಮಕಾರಿಯಾದ ಕಲ್ಪಾವನ ಬಗೆಟ್ ವಿಶೇಷ ಬೋಧನಾ ಕಾರ್ಯಾಗಾರದ ಮುಗಿತಲುಡು ಆರ್ಪಾತಿರಿಯರು. ಕುಡ್ಲಾ ಶಕ್ತಿನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ ಸಮೂಹ ಬರೋ ಸಂಸ್ಥೆಡು ಕಲ್ಪವನಕ್ಲಿಗಾದ ಪರಿಣಾಮಕಾರಿಯಾದ ಕಲ್ಪವನ ಬಗೆಟ್ ವಿಶೇಷ ಬೋಧನಾ ಕಾರ್ಯಾಗಾರ ಮೂಜಿ ದಿನ ನಡೆತದು ಗುರುವಾರ ಅಕ್ಕೇರಿಯಾಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಮುಖ್ಯಸ್ಥರು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಮುಗಿತಲ ಲೇಸನು ಉದಿಪನ ಮಲ್ತೆರ. ಸುಬ್ರಹ್ಮಣ್ಯ ಭಟ್ರು ಪಾತಿರ್ದು ಲೋಕೊಡು ಬೇತೆ ಬೇತೆ ಬೇಲೆ ಉಂಡು ಆ ಮಾತ ಬೇಲೆಲೆಡು ಮನಸ್ಸಿಗೂ ಶಕ್ತಿ ಜಿಂಜಾವನ ಬೇಲೆ ಪಂಡ ಅವು ಕಲ್ಪವನಕ್ಲಿನ ಬೇಲೆ ಬಜಿ ಮಾಹಿತಿ ಕೊರ್ಪುನ ಕಲ್ಪವನಕ್ಲಿನ ಬೇಲೆ ಹತ್ತು ಇಡೀ ಬುಳಿಚಿಲು ಆಯ್ತ ಒಟ್ಟುಗೂ ಸೇರುಡುಂದು ಆರ್ಪಂಡೆರೋ. ಬರೋ ಬಗೆಟ್ಟು ಎಡೇನ ತೆರಿನಾರು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಪಾತಿರ್ದು ಕಲ್ಪನಕ್ಲಿನ ದೇಶದ ಎಡ್ಡೆ ಜನಾದ ಮಲ್ಪನ ಕರ್ತವ್ಯ ಕಲ್ಪವನಕ್ಲಿನ ಮಿತ್ತು ಉಂಡು ಎಂದು ಪಂಡಿರೋ. ಯಮ ನಿಯಮ ಆಮೇಲೆ ಬರ್ತದೆ ಆಸನ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಯೋಗಕ್ಕೆ 8 ಅಂಗಗಳು. ಆ 8 ಅಂಗಗಳಲ್ಲಿ 3 ಅಂಗಗಳು ಅದು ಸ್ವಲ್ಪ ಕಷ್ಟದ್ದು, ಹಾಗಾಗಿ ಅದನ್ನು ಯಾರು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಅನುಭವಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅನುಭವಿಸ್ಬೋದು. ಧಾರಣ ಧ್ಯಾನ ಮತ್ತು ಸಮಾಧಿ ಮೊದಲಿನ 4 ಅದನ್ನು ಯಾರು ಬೇಕಾದರೂ ಸ್ವಲ್ಪ ಪ್ರಯತ್ನ ಮಾಡಿದರೆ ಮಾಡಬಹುದು. ಯಮ ನಿಯಮ ಆಸನ ಪ್ರಾಣಾಯಾಮಗಳು. ಹಾಗಾಗಿ ಒಂದು ಬಾಹ್ಯ ಇನ್ನೊಂದು ಆಂತರಿಕ. ಈ ಬಾಹ್ಯ ಯಮ ನಿಯಮ ಆಸನ ಪ್ರಾಣಾಯಾಮಗಳಾದರೆ ಧಾರಣ ಧ್ಯಾನ ಸಮಾಧಿಗಳು ಸ್ವಲ್ಪ ಅಂತರ್ಮುಖಿಯಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಬ್ರಿಡ್ಜಿಂಗ್ ಅದು ಮಧ್ಯದಲ್ಲಿರುವಂಥ, ಅದಕ್ಕೆ ಸಮಾಹಾರ ಪ್ರತ್ಯಾಹಾರ ಅಂತ ಹೆಸರು. ಪ್ರತ್ಯಾಹಾರವು ಸ್ವಲ್ಪ ಕಷ್ಟದ್ದೇ. ಆಸನ ಪ್ರಾಣಾಯಾಮಗಳನ್ನು ಇವತ್ತು ನಮಗೆ ಕಲಿಸಲಿಕ್ಕೆ ಬೇಕಾದಂಥ ಸಂಸ್ಥೆಗಳಿದೆ. ಆದರೆ ಈ 8 ಅಂಗಗಳು ನಿಂತಿರುವುದು ಮೊದಲ 2 ಅಂಗಗಳಲ್ಲಿ, ಯಮ ಮತ್ತು ನಿಯಮಗಳಲ್ಲಿ. ಆ ಯಮ ನಿಯಮಗಳು ಭಾರತೀಯ ಸಂಸ್ಕೃತಿಯ ಚಿಂತನೆಯ ಮೂಲ ಆಧಾರ ಜೀವನ ಮೌಲ್ಯಗಳು. The success of a teacher lies in her effectiveness to see that the student learns. ವಿದ್ಯಾರ್ಥಿ ಚೆನ್ನಾಗಿ ಕಲಿಯುವಂತೆ ಮಾಡುವಂಥ ಕೆಲಸ ಆಗಬೇಕು. ಅಂಥವನನ್ನು ಹಿ ಕ್ಯಾನ್ ಮೇಕ್ ಏನು ಮಾಡ್ತಾನೆ ಗುರು. ಆ ಗುರುವಲ್ಲಿ ಬ್ರಹ್ಮ ಕ್ರಿಯೇಟರ್. ನಮ್ಮ ಸ್ಟೂಡೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸಿದ್ಧರಾಗುವಂತೆ ಒಳ್ಳೆ ಮ್ಯಾನೇಜರ್ ಆಗಿ ವಿಷ್ಣು ಸಸ್ಟೈನರ್, ಚೆನ್ನಾಗಿ ಲೋಕ ನಡೆಸಲಿಕ್ಕೆ ಬೇಕಾದಂಥ ಮ್ಯಾನೇಜರ್ಸ್. ಕಡೆಗೆ ಇದು ಯಾವುದಕ್ಕೂ ನಾವು ಈ ಲೋಕಕ್ಕೆ ಬಂದದ್ದು ಅಟ್ಯಾಚ್ ಆಗಲಿಕ್ಕಲ್ಲ, ಡಿಟ್ಯಾಚ್ ಆದ್ದರಿಂದ ನಮಗೆ ವೈರಾಗ್ಯ ಬೇಡ ಅಂದರೆ ಬಿಟ್ಟು ಹಾಕಿ ಎದ್ದು ಹೋಗ್ತಿರಬೇಕು. ಈ ವೈರಾಗ್ಯ ಬುದ್ಧಿಯನ್ನು ಇಂಥವರಿಂದ ನಾವು ನೋಡಿ ಕಲಿಬೇಕು. ಎಂಥದ್ದು ಬೇಡ ನನಗೆ, ಆಯಿತಾ ಬಂತು, ಬರಲಿಲ್ಲ ಇಲ್ಲ. ಈ ವೈರಾಗ್ಯ ಬುದ್ಧಿ ಬರುವಂತಹ ಶಿವ ನಾವು ಆದರೆ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಆದರೆ ಆಗ ಗುರು
ಆಗಲಿಕ್ಕೆ ಯೋಗ್ಯರಾಗ್ತೇವೆ. ಕಾರ್ಯಕ್ರಮಟ್ಟು ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಯರು ಕೆಸಿ ನಾಯಕ್, ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಟಿ ರಾಜಾರಾಮ್, ವಿದ್ಯಾ ಕಾಮತ್, ನೀಮಾ ಸಕ್ಸೇನಾ, ಪ್ರಖ್ಯಾತ್ ರೈ ಪಾಲ್ದೆತ್ತೊಂಡಿರೋ. ದಕ್ಷಿಣ ಕನ್ನಡ ಜಿಲ್ಲೆಡು ಜನನ ಮರಣ ಬಗೆಟ್ 21 ದಿನದ ಉಲೈ ಪುದರು ಕೊರ್ದು ಪ್ರಮಾಣದೋಲೆ ಧರ್ಮಗುದೆತನುಲಿಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಂತೆರ ಕುಡ್ಲಡು ಜಿಲ್ಲಾಧಿಕಾರಿ ಆಫೀಸ್ ಕೋರ್ಟ್ದ ಹಾಲುಡು ನಡತಿನ ಜನನ ಮರಣ ರಿಜಿಸ್ಟ್ರಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಟ್ 6 ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ದ ಕೋರ್ಟ್ ಹಾಲಡ್ ಜನನ ಮರಣ ನೋಂದಣಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಅಟ್ಟಣೆ ಆದಿತ್ತಂಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಸಭೆತ ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ಜಿಲ್ಲೆದ ನಾಗರಿಕರಿನ ಕುಟುಂಬಡು ಏರಾಂಡಲ ಪುಟ್ಟುಂಡ ತೀರಂಡ 21 ದಿನದ ಉಲೈ ಪುದರು ಕೊರ್ದು ಪ್ರಮಾಣದೋಲೆ ಧರ್ಮಗುದೆ ತೊನೊಲಿ 5 ಬೊಕ್ಕ ಪುದರು ಸೇರ್ಸಾಂಡ ಕಾಸ್ ಕಟ್ಟೊಡುಂದು ಆರ್ಪಂಡೆರ. ಜನನ ಮರಣ ರಿಜಿಸ್ಟ್ರಿನ ಅಧಿನಿಯಮ 1959 ತಂಚ ಕಡ್ಡಾಯ ಮಲ್ತದಂಡ ನೋಂದಣಿ ಕ್ರಮನು ಇತ್ತದ ತಂತ್ರಜ್ಞಾನಗೂ ಅನುಕೂಲ ಆಪನಂಚ ಮಲ್ಪನ ಉದ್ದೇಶಡು ನಿಯಮಲೆಡು ಕೆಲವು ಮಾರ್ಪಾಡು ಮಲ್ತದು ರಿಜಿಸ್ಟ್ರಿದ ವಿಧಿವಿಧಾನೊಲೆನ ಪೆರಪ ಕಟ್ಟದು ಪರಿಷ್ಕೃತ ಕರ್ನಾಟಕ ಜನನ ಮರಣ ರಿಜಿಸ್ಟ್ರಿ ನಿಯಮಲು 1999 ಜಾರಿ ಮಲ್ತದನೆಂದು ಜಿಲ್ಲಾಧಿಕಾರಿ ಬಂಡೆರ. ಜನನ ಮರಣ ರಿಜಿಸ್ಟ್ರಿ ಮಲ್ಪರೆ ಆನ್ಲೈನ್ ವ್ಯವಸ್ಥೆ ಜಾರಿಗೆ ಕನಸದಿತ್ತದು ಕಂಪ್ಯೂಟರ್ ಪ್ರಮಾಣದೋಲೆ ಪಟ್ಟೊಂದುಂಡು. ಗ್ರಾಮ ಲೆಕ್ಕದಕಲು ಸರ್ಕಾರಿ ವೈದ್ಯಾಧಿಕಾರಿಲು ಆರೋಗ್ಯ ವೈದ್ಯಾಧಿಕಾರಿಲು ಆರೋಗ್ಯ ನಿರೀಕ್ಷಕರು ಜನನ ಮರಣ ವರದಿ ದೆತ್ತೊಂದು 21 ದಿನ ತೊಲೆ ಆನ್ಲೈನ್ ರಿಜಿಸ್ಟ್ರಿ ಮಲ್ಪಾದ್ ಪ್ರಮಾಣದೋಲೆ ಕೊರಿಯರೆ ಡಾಕ್ಟರ್ ಕೆವಿ ರಾಜೇಂದ್ರ ಸೂಚನೆ ಕೊರಿಯರು. ದೇಶದೋರ್ಮೇಡು 200 ಹೆಚ್ಚ ಶಾಖೆಲೊಪ್ಪುನ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ಸಂಸ್ಥೆ ಒಡಿಪುಡು ಲಂಡನ್ ಪ್ಲಾಜಾ ಕಾಂಪ್ಲೆಕ್ಸ್ ಮಾಳಿಗೆಡು ಕೇಂದ್ರ ಸುರು ಮಲ್ತದನ ಕಲ್ಪನಕುಲು ಅಕ್ಲೆನ ಇಲ್ಲದಕ್ಲು ಹೆಚ್ಚಿಗೆ ಮಾಹಿತಿಗಾದ ಸಂಸ್ಥೆದ ಮುಖ್ಯಸ್ಥರನ್ನು ವಿಚಾರಿಪೊಲಿಂದು ಉದಿಪನ ಕಾರ್ಯಕ್ರಮಟ್ಟು ಮುಖ್ಯಸ್ಥರು ಕೇನೊಂದೆರ. ಕುಡ್ಲಡು ಶೈಕ್ಷಣಿಕ ಕ್ರಾಂತಿ ಮಲ್ತದಿನ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ಇತ್ತೆ ಒಡಿಪುದ ಅಲಂಕಾರ್ ಥಿಯೇಟರ್ ಕೈ ತಲುಪುನ ಲಂಡನ್ ಪ್ಲಾಜಾ ಕಾಂಪ್ಲೆಕ್ಸ್ ಸುರುತ ಮಾಳಿಗೆಟ್ಲ ಮಾಹಿತಿ ಕೇಂದ್ರ ಸುರು ಮಲ್ತದು ಅವಿತ ಉದಿಪನ ಕಾರ್ಯಕ್ರಮಗೂ ಅಟ್ಟಣೆ ಮಲ್ತದಿತ್ತಂಡ. ಇಂದು ಕುಡ್ಲದ ಆಕಾಶ್ ಎಜುಕೇಷನ್ ಬ್ರಾಂಚ್ದ ಒಟ್ಟುಗೂ ಜತೆ ಸೇರ್ತಂಡ 33 ವರ್ಷ ಸೇವೆ ಸಂದಾದಿನ ಈ ಸಂಸ್ಥೆ ಮೆಡಿಕಲ್ ಇಂಜಿನಿಯರಿಂಗ್ ಬೊಕ್ಕ ಫೌಂಡೇಶನ್ ಕೋರ್ಸ್ಲಿಗೂ ಕೋಚಿಂಗ್ ಒಟ್ಟುಗೂ ಟೆಸ್ಟ್ ಪ್ರಿಪರೇಷನ್ ಬುಳಿಚಲಿಗ್ ಅವಕಾಶ ಮಲ್ತು ಕೊಡ್ತಂಡೋ. ಒಡಿಪದ ಜೋಕ್ಲೆಗ್ಲ ಅನುಕೂಲ ಆವಡಂದು ಈ ಮಾಹಿತಿ ಕೇಂದ್ರ ಉದಿಪನ ಮಲ್ತದನ. ಆಕಾಶ್ ಸಂಸ್ಥೆಗ್ ದೇಶದೋರ್ಮೆಡು 200 ಹೆಚ್ಚ ಶಾಖೆಲುಂಡು. ಕಲ್ಪನಕ್ಲು ಅಗ್ಲಿನ ಇಲ್ಲದಕ್ಲು ಹೆಚ್ಚಿಗೆ ಮಾಹಿತಿಗೂ ಸಂಸ್ಥೆದ ಮುಖ್ಯಸ್ಥರನ್ನು ವಿಚಾರಿಪೊಲಿಂದು ಸಂಸ್ಥೆ ಮುಖ್ಯಸ್ಥರು ತಿರಿಪಾಯಿರು. ಆಕಾಶ್ ಎಜುಕೇಷನ್ ಒಡಿಪು ಮಾಹಿತಿ ಕೇಂದ್ರ ಉದಿಪನೊಡು ಸಂಸ್ಥೆದ ವಲಯ ವ್ಯವಹಾರ ಮುಖ್ಯಸ್ಥರು ವಿಶ್ವನಾಥ ಪಿಜಿ, ಒಡಿಪು ಬೊಕ್ಕ ಕುಡ್ಲದ ಶಾಖೆ ಮುಖ್ಯಸ್ಥರು ಅಶ್ವಿನ್ ಪ್ರಭು, ಚಂದ್ರಶೇಖರ ಪೈ, ಮನೋಜ್ ಬ್ರೋಕರ್, ಯಜ್ಞೇಶ್ ರಾವ್, ಕಿರಣ್ ಕುಮಾರ್, ಶೀತಲ್ ಪಾಲ್ದೆತ್ತೊಂಡಿರ. ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ಇವತ್ತು ತನ್ನ ಮಾಹಿತಿ ಕೇಂದ್ರವನ್ನು ಉಡುಪಿಯಲ್ಲಿ ಇನಾಗ್ರೇಷನ್ ಮಾಡಿದ್ದೇವೆ. ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು. ಇದು ನಮ್ಮ ಮಂಗಳೂರು ಬ್ರಾಂಚಿನ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ನ ಬ್ರಾಂಚಿಗೆ ಅಟ್ಯಾಚ್ ಆಗಿರ್ತದೆ. ನಮ್ಮ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ 32 ವರ್ಷಗಳ ಸುದೀರ್ಘವಾದ ಒಂದು ಸರ್ವಿಸನ್ನು ಸೇವೆಯನ್ನು ಸಲ್ಲಿಸ್ತಾ ಇದೆ. ಮೆಡಿಕಲ್, ಇಂಜಿನಿಯರಿಂಗ್ ಮತ್ತು ಫೌಂಡೇಶನ್ ಕೋರ್ಸ್ಗಳಿಗೆ ಕೋಚಿಂಗನ್ನು ಟೆಸ್ಟ್ ಪ್ರಿಪರೇಷನ್ಸಲ್ಲಿ ಅನುಕೂಲ ಮಾಡಿಕೊಡಲಿಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ ಬೆಳವಣಿಗೆ ಹೊಂದಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈಗ ಉಡುಪಿಯಲ್ಲಿ ಕೂಡ ತನ್ನ ಒಂದು ಮಾಹಿತಿ ಕೇಂದ್ರದ ಮುಖಾಂತರ ಉದ್ಘಾಟನೆ ಮುಖಾಂತರ ಇಲ್ಲಿನ ಒಂದು ಸ್ಟೂಡೆಂಟ್ಗಳಿಗೆ ಸದುಪಯೋಗ ಆಗಲಿಕ್ಕೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮತ್ತು ಫೌಂಡೇಶನ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಇಲ್ಲಿನ ಮಕ್ಕಳು ಎಲ್ಲರೂ ಕೂಡ ಮತ್ತು ತಂದೆ ತಾಯಿಗಳೆಲ್ಲರೂ ಕೂಡ ಪೋಷಕರು ಕೂಡ ಅತ್ಯಂತವಾಗಿ ಸದುಪಯೋಗವನ್ನು ಪಡ್ಕೋಬೇಕಾಗಿ ತಾಳ್ಮೆಯಿಂದ ಕೇಳ್ಕೊಳ್ತೇನೆ. 2 ವರ್ಷದಿಂದ ಮಂಗಳೂರಲ್ಲಿ ನಾವು ಕ್ಲಾಸಸ್ ತಗೊಳ್ತಾ ಇದ್ದೀವಿ. ಮೋರ್ ದೆನ್ 1,000 ಮಕ್ಕಳು ಇಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ. ಹಾಗೆ ನಾವು ಲಾಸ್ಟ್ ಇಯರ್ 2020 ನೀಟ್ ಎಕ್ಸಾಮಲ್ಲಿ ಲೆರಾಯ್ ಡಿಸೋಜ ಅಂತ 588 ರ್ಯಾಂಕ್ ಆಲ್ ಓವರ್ ಇಂಡಿಯಾ ರ್ಯಾಂಕ್ ತಗೊಂಡು ಒಳ್ಳೆಯ ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಸಂಸ್ಥೆ ಈಗ ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಮಕ್ಕಳಿಗೆ ನೀಟ್ ಹಾಗೂ JEE ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ನಾವು ಇಲ್ಲಿ ಲಂಡನ್ ಆಪ್ಟಿಕಲ್ಸ್ ಅಲಂಕಾರ್ ಥಿಯೇಟರ್ನ ಲಂಡನ್ ಆಪ್ಟಿಕಲ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಇನ್ಫಾರ್ಮೇಷನ್ ಸೆಂಟರ್ ಇದೆ. ಎಲ್ಲ ಮಕ್ಕಳಿಗೆ
ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ಮಕ್ಕಳಿಗೂ ಇಲ್ಲಿಗೆ ಬಂದು ನಮ್ಮ ಎಜುಕೇಷನ್ ಸಂಸ್ಥೆಯ ಈ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಆಕಾಶ ಸಂಸ್ಥೆದ ಒಂಜಿ ಶಾಖೆ ಉಡುಪಿಡ್ ಶುರುವಾತಂಡು ಇಂದು ಎಂಕ್ಲನ ಆಕಾಶ 2 ವರ್ಷದಿಂಚಿ ಕುಡ್ಲಾಡ್ ಎಂಕ್ಲನ ಪ್ರಮುಖ ಶಾಖೆ ಅದು ಕುಡ್ಲಾಡ್ ಆ ಒಂದು ಇತ್ತೆ ಆಯ್ತು ಉಪಶಾಖೆ ಅದು ಒಂಜಿ ಉಡುಪಿದ ಒಂಜಿ ಶಾಖೆ ಎಂಕ್ಲು ಶುರು ಮಲ್ತ ಈ ಉಡುಪಿದ ಶಾಖೆ ಊರದ ಜನಕ್ಲೆಗ್ ಉಪಕಾರ ಆಡುವಂಪಿನ ಒಂಜಿ ಉದ್ದೇಶ ಮೆಡಿಕಲ್ ಬುಕ್ ಇಂಜಿನಿಯರಿಂಗ್ ಸದುಪಯೋಗ ಮಲ್ಪಡೊಂದು ಜನಕ್ಲೆಡ್ ಒಂಜಿ ಕೇನುಣ್ಣೆ ಇಂದು ಮಾತ್ರೆಗಳೊಂದು ಸದುಪಯೋಗ ಪನ್ಪುನ ಒಂಜಿ ಉದ್ದೇಶ ಮಾತ್ರ ಎಂಕ್ಲೆಗ್ ಆ ಒಂದು ಸದುಪಯೋಗ ಮಲ್ಪಡೊಂದು ಮಾತಾಡಕ್ಕೆ ಏನೊಂದಿಲ್ಲ. ಕೊರೋನಾ ಲಾಕ್ಡೌನ್ ಸರ್ಕಾರದ ಮಾರ್ಗಸೂಚಿದಂಚ ಪಣೋಲಿ ಬೈಲ್ ಕಲ್ಲುಟಿ ದೈವಸ್ಥಾನುಡು ಅಗಿಲ್ ಸೇವೆ ಬಂದ್ ಆದಿತ್ತದು ನನ್ನ ಆಟಿ 14 ಪಂಡ ಉಂದುವೆ ಐತಾರೊಡ್ದು ಶುರುವಾಪುಂಡು ದುಂಬುದಂಚನೆ ಅಂಗಾರೆ ಶುಕ್ರವಾರ ಬೊಕ್ಕ ಐತಾರ ಇಂಚ 3 ದಿನ ಸೇವೆ ನಡಪೆರುಂಡು. ಕೊರೋನಾ ಕಾರಣ ಸರ್ಕಾರದ ಆದೇಶದಂಚ ಪಣೋಲಿ ಬೈಲು ಕಲ್ಲುಟ್ಟಿ ದೈವಸ್ಥಾನುಡು ಉಂತುದಿತ್ತಿನ ಅಗಿಲ್ ಸೇವೆ ಆಟಿ 14 ಪೋಪುನಾನಿ ಐತಾರ ಶುರುವಾಪುಂಡು. ಕ್ಷೇತ್ರದ ಪ್ರಕಟಣೆಡು ಈ ಬಗೆಟ್ಟು ಮಾಹಿತಿ ಕೊಡ್ದಿತ್ತದು ಇತ್ತೆ ಲಾಕ್ಡೌನ್ ಪಿರದೈದು ನೀಡಿದವ್ರ ಸರ್ಕಾರದ ಮಾರ್ಗಸೂಚಿ ಪಾಲನೆ ಮಲ್ತೊಂದು ವಾರದ 3 ದಿನ ಅಗಿಲ್ ಸೇವೆ ನಡಪುಂಡು. ಅಂಗಾರೆ ಶುಕ್ರವಾರ ಐತಾರ ಇಂಚ 3 ದಿನ ದುಂಬುದಂಚನೆ ಅಗಿಲು ನಡಪರೆ ಉಂಡು. ಮಾಸ್ಕ್ ಪಾಡೊನ್ನ ಸಾಮಾಜಿಕ ಅಂತರ ಕಾತೊನ್ನ ಒಂದು ಮಾತ ಅಗತ್ಯ ಆದುಂಡು. ಗ್ರಾಮೀಣ ಪ್ರದೇಶ ಎಕ್ಕರ್ದ ವಿಜಯ ಯುವ ಸಂಗಮ ತಾಪನೆ ಆದ ಇತ್ತೆ 25 ವರ್ಷದ ಬೊಳ್ಳಿ ಪರ್ಬದ ಗೌಜುಡುಂಡು. ಬೊಳ್ಳಿ ಪರ್ಬದ ಲೆಕ್ಕಡು ಮಲ್ಲ ಕಾರ್ಯಕ್ರಮ ವನ ಮಹೋತ್ಸವ ದೀವೊಂದೆರ ಐಕಾದ ಒಂದು ನರ್ಸರಿ ಕಟ್ಟದು 10,000 ಬುಳೆಪಾದೆರ ಮಾತೆರೆಗ್ಲ ಮಾದರಿ ಆಪನಂಚಿನ ಸೇವೆ ಕಾರ್ಯಗಳನ್ನು ನಡಪಾಂದುಪ್ಪುನ ವಿಜಯ ಯುವ ಸಂಗಮದ ಬಗೆಟ್ ಇತ್ತೆ ಒಂಜಿ ವರದಿ. ಗ್ರಾಮೀಣ ಪ್ರದೇಶ ಎಕ್ಕರಡು 25 ವರ್ಷ ದುಂಬು ಪುಟುದಿನ ಸಂಸ್ಥೆನೆ ವಿಜಯ ಯುವ ಸಂಗಮ ವಾಕ ಸಮಾಜ ಸೇವಾ ಕಾರ್ಯಕ್ರಮಲಿನ ನಡಪಾದ ಇತ್ತೆ ಬೊಳ್ಳಿ ಪರ್ಬ ಆಚರಣೆ ಮಲ್ತೊಂದುಂಡು. ಸಾರ್ವಜನಿಕರಿಗೂ ವೈದ್ಯಕೀಯ ಪರೀಕ್ಷೆ ಧರ್ಮಗೂ ಕೊರೋನಾ ಲಸಿಕೆ ಕಾರ್ಗಿಲ್ ಸೈನಿಕರಿಗೂ ಬೆನ್ನಿದಕ್ಲೆಗೂ ತಮ್ಮನ ನೆತ್ತಿರ್ದಾನ ಶಿಬಿರ ಸಾರ್ವಜನಿಕರಿಗೂ ಆರೋಗ್ಯ ಕಾರ್ಡ್ ಕಟ್ಟುಣ ಕಾರ್ಮಿಕರಿಗೂ ಕಾರ್ಮಿಕ ಕಾರ್ಡ್ ಇಂಚಿತ್ತಿ ಅವೇತೋ ಕಾರ್ಯಕ್ರಮಲಿನ ದಿವೊಂದೆರ 3 ಎಕರೆದಾತು ಪಡೀಲ್ ಕಂಡನು ಬೆಂದದು ಬಡವರಿಗೂ ಅರಿ ಗೋಶಾಲೆಗೆ ಬೈ ಕೊಟ್ಪುನ ಯೋಜನೆ ಪಾಡ್ತೇರ ನಟ್ಟಿ ಮುಗಿದಡ ಕಷ್ಟೊಡಿತ್ತಿನ ರಡ್ಡು ಬಡ ಕುಟುಂಬಗೂ ಇಲ್ಲಿ ಕಟ್ಟದು ಕೊಡ್ತೇರ ಇತ್ತೆ ಬೊಳ್ಳಿ ಪರ್ಬದ ಲೆಕ್ಕಡು ಮಲ್ಲ ಕಾರ್ಯಕ್ರಮ ವನ ಮಹೋತ್ಸವ ಆದಿ ಒಂದು ಐಕಾದು ಒಂದು ನರ್ಸರಿ ಕಟ್ಟದು 10,000 ಬುಳೆಪಾದೆರ. ವಿಜಯ ಯುವ ಸಂಗಮದ ಮರ್ಯಾದಿ ಗುರ್ಕಾರ್ಯರು ರತ್ನಾಕರ ಶೆಟ್ಟಿ ಎಕ್ಕಾರ್ ಬೊಕ್ಕ ಸದಸ್ಯರು ರಾಜೇಂದ್ರ ಎಕ್ಕಾರ್ ಈ ಬಗೆಟ್ಟು ಪಾತಿರ್ದೇರ. ಒಂಜಿ ಮಲ್ಲ ಯೋಜನೆ ಎಂಕಲ್ನ ದಾದ ಪಂಡ ಒಂಜಿ ಈ ಪರಿಸರ ಸಂರಕ್ಷಣೆ ಮಲ್ಪನ ಒಂಜಿ ಯೋಜನೆಯನ್ನು ಪಾಡೋದು ಐಟ್ ಗಿಡ ಮಲ್ತದ್ದು ಜನಕ್ಕೆ ಸುಮಾರು ಕಡಿಮೆ ಬಂಡ ಒಂಜಿ 5,000 ಹೆಚ್ಚು ಗಿಡ ಮಲ್ತದ್ದು ಅವು ನಮ್ಮ ಬೇತೆ ಬೇತೆ ಟೈಪ್ದ ಒಂದೇತ ಅದು ಹಣ್ಣು ಹಂಪಲು ಉಪ್ಪು ಅತಂಡ ಪೂರ್ತ ಉಪ್ಪು ಅತಂಡ ಬೇತೆ ಬೇತೆ ನಮ್ಮ ಪರಿಸರಗೂ ಪ್ರಯೋಜನ ನಂಚಿನ ಜೊತೆಗೆ ಜನಕ್ಕೆ ಲೈಟ್ ಪ್ರಯೋಜನ ಅವಳು ಪಂಪಿನ ಬೇತೆ ಬೇತೆ ಗಿಡ ಮೂಲಿಕೆದ ಒಂದು ಔಷಧಿದ ಮರ ದೈಕುಲ್ಲ ಉಪ್ಪು ಪೂರ ಒಟ್ಟು ಮಲ್ತದ್ದು ಕಡಿಮೆ ಬಂಡ 5,000 ಗಿಡಕಲೆಯನ್ನು ಮಲ್ತದ್ದು ಜಿಲ್ಲಾಡಳಿತಕ್ಕೆ ಮುಖೇಂತರ ನಾವು ಇಡೀ ನಮ್ಮ ಜಿಲ್ಲೆಗೆ ನಮ್ಮ ಈ ಒದಗಿಸಾದಿ ಪರಿಸರ ಸಂರಕ್ಷಣೆ ಮಲ್ಪನ ಮಲ್ಲ ಯೋಜನೆ ಮಲ್ದಂಡ ಐತಾತ್ರ ಒಂದು ನರ್ಸರಿನ ಮಲ್ದಂಡ ಮೂಲು ನಾವು ವಿಶೇಷವಾದ ಭಾರಿ ಶೋಕು ಜವಾನಿಯರೇ ಒಂದು ಅಕುಲು ರಾತ್ರಿ ಪಗಲು ಕೆಲಸ ಮಲ್ದಿನ ಅಂಚಿನ ಒಂದು ನರ್ಸರಿ ಅರುಸುಲಭದ ಉಡ್ಲ 3,000 ಐಕುಲು ಸೀಡು ಬಲ್ದ ರೂಪೋಡು ತನ್ನ ಜೀವ ಪಡೆಯರಗುಲ್ಲ ಐತಲ ವ್ಯವಸ್ಥಿತವಾಯಿನಂಚಿನ ಉಸ್ತುವಾರಿನ ತೂವೊಂದುಲ್ಲ. ಈ ದೈಕಲೇನೆ ಏರ ಆಸಕ್ತಿ ಉಳ್ಳೇರ ಯಾವ ಸಂಘ ಸಂಸ್ಥೆಗಳು ಬುಳಿಪವನಂಚಿನ ಯೋಚನೆ ಮಲ್ಪುವೇರ ಅಕಲು ಒಂದೇನು ಮುಲ್ಪಾರ್ದು ಬರ್ತದೆ ಗೇತನಲ್ಲಿ ಐತ ದಿನಾಂಕನು ದುಂಬದ ದಿನೊಟ್ಟು ನಮ್ಮ ಪ್ರಕಟಪಡಿಸವರಲ್ಲ ಅಂಚನೆ ಇನ್ನಿತ ದಿನ ಹಡಿಲು ಬೇಸಾಯ ನಮ್ಮ ಬೇಸಾಯ ಒಂದು ವರದಿತ್ತಿನಂಚಿನ ಸರಿಸುಮಾರು 1 ಎಕರೆ ಭೂಮಿನೇ ಇನಿಕ್ಕೆ ನಮ್ಮ ಕೃಷಿ ಮಲ್ತೊಂದುಲ್ಲ ಸಂಸ್ಥೆ ಈ ನಿಲೆಟ್ಟು 3 ಎಕರೆ ಹಡಿಲು ಭೂಮಿನೇ ಬೇಸಾಯ ಮಲ್ತೊಂದುಂಡು ಐಟಿ ಎಂಚಿನ ಉತ್ಪತ್ತಿ ಆಪುಣ ಅವೇನು ಮಾತ ಊರ್ದ ಬಡ ಜನಕ್ಲೆಗೆ ಕೊರ್ಪುನಂಚಿನ ಯೋಜನೆ ಐಟ್ ಒರಿನಂಚಿನ ಬೈನೆ ಗೋಶಾಲೆಗೆ ಕೊರ್ಪುನಂಚಿನ ಯೋಜನೆ ಪಾಡ್ದುಂಡು. ಇಂಚ ರಜತ ವಿಜಯ ಪನ್ಪುನವು 25 ಅರ್ಥಪೂರ್ಣ ಕಾರ್ಯಕ್ರಮದೊಟ್ಟಿಗೂ ಸಮಾಜಮುಖಿ ಚಿಂತನೆದೊಟ್ಟಿಗೂ ದುಂಬತನೊಂದುಂಡು ನೆಕ್ ಮಹಾತೆರ್ನಲ ಸಹಕಾರ ನಿತ್ಯ ನಿರಂತರವಾದಿ ಪಣದು ಸಂಸ್ಥೆದ ಮಹಾತೆರ್ನ ಪರವಾದ್ಲ ನಿಕ್ಲೆಡ ಭಿನ್ನಾಯ ಮಲ್ತೊಂದು.
ನರ್ಸರಿಡು ಕುಕ್ಕು ಕೈಬೇವು ಬೇವು ಸೊಪ್ಪು ಪೊಂಗರೆ ನುಗ್ಗೆ ಪೆಲ ಪುನರ್ಪುಳಿ ಬಪ್ಪಂಗಾಯಿ ನೇರುಳು ಇಂಚ ನಮೂನೆದ ದೈಕ್ಲೆನು ಬುಳೆಪಾದಂಡ ಬೇತೆ ಬೇತೆ ಕಡಿಡ್ದು ಬಿತ್ತು ಒಟ್ಟು ಮಲ್ತದು ಸಂಘದ ಸದಸ್ಯರು ದೈಕ್ಲೆನು ಬುಳೆಪಾದಿರ ಇರುವ ಸಾರದಾತ್ ಬೀಜದುಂಡೆ ಮಲ್ತದು ಎಕ್ಕರ್ದ ಅರಸುಲ ಪದವದ ಸರ್ಕಾರಿ ಜಾಗಿಡು ಬಿತ್ತದಂಡ ಉಮೇದಿತ್ತಿನಕ್ಲೆಗ್ ದೈನ್ ಕೊರ್ದು ಒರಿನೇನು ಅಕುಲೆ ನಡೆದು ಬುಳೆಪಾಯರೆ ನಿಗಂಟು ಮಲ್ತದೇರ ಒಕ್ಕಡೆ ಕಾಲಸದೆಪ್ಪುನ ಮಜಾ ಮಲ್ಪನಕ್ಲೆನ ನಡುಟು ಈ ಸಂಘದ ಜವಣಿ ಸದಸ್ಯರು ಸರ್ವಿರಿಗ್ಲ ಮಾದರಿ ಆಪುನಂಚಿನ ಬೇಲೆ ಬಿಂದಿನವು ಪೇರ್ಮೆದ ಸಂಗತಿ. ಮುಡಿಪುಗು ಕೈತಲು ಮೂಳೂರು ತಿರ್ಗಸ್ತಲ್ಪ ಗುರುವಾರ ಬಯ್ಯಗು ಸ್ಕೂಟರ್ ಬೊಕ್ಕ ಬೈಕ್ ಒಂಜೆ ಕೊಂಜಿ ಇಡ್ತದು ಬೈಕ್ ಡಿತ್ತಿನ ಕಾಸರಗೋಡ್ದ ಜವಣೆ ಜವಾರ್ ತೀರ್ನ ಬೇಜಾರ್ದ ಸಂಗತಿ ನಡತದಂಡ ಅರೆಪುಣಿತ ದೋಸ್ತಿನ ಬೈಕ್ ದೆತೊಂದು ಪೋನಗ ಗಾಡಿಲು ಒಂಜೆ ಕೊಂಜಿ ಇಡ್ತಿನ ಪೊರ್ತುಡು ಮಾರ್ಗೊಗು ರಟ್ಟಿನ ಜವಾರ್ನ ಮೇಲಡೆ ಬಸ್ ಪೋದು ಆರು ಜಾಗಿಡೆ ತೀರ್ದೆರ ಬೈಕ್ ಬೊಕ್ಕ ಸ್ಕೂಟರ್ ಒಂಜೆ ಕೊಂಜೆ ಎಡ್ತದು ಬೈಕ್ ಬುಡ್ಪುನಾರು ಮಾರ್ಗೊಗು ರಟ್ಟಿನಗ ಅರೆನ ಮೇಲಡೆ ಬಸ್ ಪೋದು ಜವಣೆ ಜಾಗಿಡೆ ತೀರ್ನ ಬೇಜಾರ್ದ ಸಂಗತಿ ಗುರುವಾರ ಬಯ್ಯಾಗ ನಡೆತದಂಡ ಸ್ಕೂಟರ್ ಡಿತ್ತಿನ ಇರುವೆರೆಗ್ಲ ಪೆಟ್ಟಾತಂಡ ಮುಡಿಪು ಕೈತಲ್ದ ಮೂಳೂರು ಕ್ರಾಸ್ಡು ಗಾಡಿಲು ಎಡ್ತಿನ ಹಿಡ್ದಾವ್ರ ಕಾಸರಗೋಡ್ದ 21 ವರ್ಷದ ಜವಣೆ ಜವಾರ್ ಜೀವ ಕಳೆ ಒಂದೆರ ಬಾರೆ ಪುಣಿತ ದೋಸ್ತಿನ ಇಲ್ಲಡೆ ಬತ್ತದು ದೋಸ್ತಿನ ಬೈಕ್ ದೆತ್ತೊಂದು ಮುಡಿಪುದಂಚಿ ಪೋನಗ ಎದುರುಡ್ದು ಬತ್ತಿನ ಸ್ಕೂಟರ್ ಒಂಜೆ ಕೊಂಜಿ ಎಡ್ತದಂಡ ಬೂರ್ನ ಜವಾರ್ನ ಮೇಲಡೆ ಬಸ್ ಪೋದು ಜಾಗಿಡೆ ತೀರ್ದೆರ ನಾಗೂರಿ ಸಂಚಾರಿ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗಿಗೆ ಬತ್ತದು ತನಿಖೆ ನಡಪಾದೆರ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು ಕೊರೋನಾ ಇಂಜೆಕ್ಷನ್ ದೆತ್ತೊಂಡಲ ಕೊರೋನಾ ಸೀಕುಪ್ಪುನ ಸಾಧ್ಯತೆ ಅಂಚಾದ ಕಡ್ಡಾಯ ಪರೀಕ್ಷೆ ತಲಪಾಡಿ ಚೆಕ್ ಪೋಸ್ಟುಡು ತನಿಖೆ ಕೊರೋನಾ ಪರೀಕ್ಷೆ ಪಿನ್ನೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಮರವೂರು ಸಂಕುಡು ಎಲ್ಯಮಲ್ಲ ಗಾಡಿಲೆಗೂ ಸಂಚಾರಗೂ ಅವಕಾಶ. ಒಡಿಪುದ ಲಂಡನ್ ಪ್ಲಾಜಾ ಕಾಂಪ್ಲೆಕ್ಸ್ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ಸಂಸ್ಥೆದ ಮಾಹಿತಿ ಕೇಂದ್ರ ಉದಿಪನ 25 ವರ್ಷದ ಬುಳ್ಳಿ ಪರ್ಬದ ಗೌಜಿಡು ಎಕ್ಕಾರ್ದ ವಿಜಯ ಯುವ ಸಂಗಮ ಮಲ್ಲ ಕಾರ್ಯಕ್ರಮ ವನ ಮಹೋತ್ಸವಗೂ 10,000 ದೈ ಬುಳೆಪಾದು ವಿಶೇಷ ನರ್ಸರಿ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೆ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.